ಆಸ್ಕರ್ ಫರ್ನಾಂಡಿಸ್ ಯಾವತ್ತೂ ಹಾಗೆ ರಾಜಕೀಯ ಮಾಡಿದವರಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದಾಗಲೂ ಇವರು ಅದನ್ನ ಬೆಂಬಲಿಸಿಲ್ಲ ಅಂತ ಉಡುಪಿ ಶಾಸಕ ರಘುಪತಿ ಭಟ್ ಆಸ್ಕರ್ ಗುಣಗಾನ ಮಾಡಿದ್ದಾರೆ. ಬಿಜೆಪಿ ಶ್ರದ್ಧಾಂಜಲಿ ಸಭೆಯಲ್ಲಿ ನುಡಿ ನಮನ ಸಲ್ಲಿಸಿದ ಶಾಸಕ ರಘುಪತಿ ಭಟ್, ನಮ್ಮ ವಿರೋಧ ಪಕ್ಷದವರಾದರೂ ಆಸ್ಕರ್ ಉಡುಪಿಗೆ ನೀಡಿದ ಸೇವೆಯನ್ನ ಸ್ಮರಿಸಬೇಕಾಗುತ್ತೆ. ಅವರು ಕಾರ್ಮಿಕ ಸಂಘಟನೆಗಳಿಂದ ಬೆಳೆದ ನಾಯಕ. ಡಾಕ್ಟರ್ ಆಚಾರ್ಯ ಜೊತೆ ಆತ್ಮೀಯ ಸಂಬಂಧವನ್ನ ಹೊಂದಿದ್ರು. ಯಾವತ್ತೂ ಆಸ್ಕರ್ ಸಣ್ಣ ಬುದ್ಧಿಯನ್ನ ಪ್ರದರ್ಶಿಸಿದವರಲ್ಲ, ಮಾನವೀಯ ಗುಣ ಇರುವ ನಾಯಕ. ಜೊತೆಗೆ ನನ್ನ ವೈಯಕ್ತಿಕ ಜೀವನದಲ್ಲಿ ದುರ್ಘಟನೆ ಆದಾಗಲೂ ಸಾಂತ್ವನ ಹೇಳಿದ್ರು. ಕಾಂಗ್ರೆಸ್ ಪಕ್ಷದವರು ನನ್ನನ್ನು ಟೀಕಿಸಿದಾಗಲೂ ಮಾನವೀಯ ಗುಣಗಾನವನ್ನ ತೋರಿದ್ರು. ಮಾನಸಿಕ ವೇದನೆ ಇದ್ದಾಗ ಸಾಂತ್ವನ ಮಾಡಿದ್ರು. ಸಹಾಯ ಬೇಕಾದರೆ ಕೇಳಿ ಅಂತ ಹೇಳಿದ್ರು. ಅವರ ಸಹಾಯಕ್ಕಿಂತಲೂ ಸಾಂತ್ವನದಿಂದ ನಾನು ಹಗುರರಾಗಿದ್ದೆ. ಅತ್ಯಂತ ಒಳ್ಳೆಯ ಗುಣ ಹೊಂದಿದ್ರು ಅವರು. ಅದೇ ಕಾರಣಕ್ಕೆ ಬೆಂಗಳೂರಿನಿಂದ ಬಂದು ಅಂತಿಮ ದರ್ಶನವನ್ನ ಪಡೆದಿದ್ದೇನೆ ಅಂತ ಹೇಳಿದ್ರು. ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇನೆ ಹಾಗೂ ಆಗಮಿಸಿರುವಂತಹ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನ ಬಯಸುತ್ತೇನೆ. ರಾಜಕೀಯವಾಗಿ ನಾವು ಬೇರೆ ಬೇರೆ ಆಗಿದ್ದರೂ ಕೂಡ ಅಭಿವೃದ್ಧಿಯ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿಯಲ್ಲಿ ನಾವು ರಾಜಕೀಯವನ್ನೇ ಕಂಡಿಲ್ಲ. ಆ ಕಾರಣಕ್ಕಾಗಿ ಉಡುಪಿಯಲ್ಲಿ ಹುಟ್ಟಿ ಬೆಳೆದು ರಾಜ್ಯರಾಗಿ 95ರಿಂದ ನಿನ್ನೆ ದಿನದವರೆಗೆ 2021ರ ತನಕ 23 ವರ್ಷಗಳ ನಂತರ ರಾಜ್ಯಸಭೆ ಆಚಾರ್ಯರವರು ಸ್ಪರ್ಧೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಅವರ ಇಲೆಕ್ಷನ್ ಏಜೆಂಟ್ ಆಗಿ ಕೆಲಸ ಮಾಡಿದವರು. ಹಾಗೆ ರಾಜಕಾರಣವನ್ನ ನಾವೆಲ್ಲರೂ ಪ್ರಾಯಶಃ ಇದು ಇಂಥ ಸಂಸ್ಕೃತಿ ಇಂಥ ಸಂದರ್ಭ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ಒಬ್ಬ ವಿರೋಧಿ ಪಕ್ಷದ ನಾಯಕ ತೀರಿ ಹೋದಾಗ ವಿರೋಧಿ ಪಕ್ಷದ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸುವಂಥ ಒಂದು ಸಂಪ್ರದಾಯಗಳು ಬೇರೆ ಜಿಲ್ಲೆಗಳಲ್ಲಿಲ್ಲ. ಆದರೆ ನಮ್ಮ ಜಿಲ್ಲೆಯಲ್ಲಿ ಹಾಗಲ್ಲ. ಚುನಾವಣೆಯ ಸಂದರ್ಭಕ್ಕೆ ಮಾತ್ರ ರಾಜಕಾರಣಗಳನ್ನು ಮಾತ್ರ. ಚುನಾವಣೆ ಮುಗಿದ ಮೇಲೆ ನಾವು ಒಳ್ಳೆಯ ಬಾಂಧವ್ಯಗಳನ್ನ ನಮ್ಮ ಸೈದ್ಧಾಂತಿಕವನ್ನ ಹೊರತುಪಡಿಸಿ ನಮ್ಮ ಸೈದ್ಧಾಂತಿಕಕ್ಕೆ ನಾವು ಯಾವತ್ತೂ ರಾಜ್ಯ ಆಗಿಲ್ಲ. ವ್ಯಕ್ತಿಗತವಾಗಿ ಸಾಕಷ್ಟು ಎಲ್ಲರೊಟ್ಟಿಗೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಟರು. ಅವರಿಗೆ ಚುನಾವಣೆಯ ನಂತರದಲ್ಲಿ ಅವರು ಬಹಳ ದೊಡ್ಡ ರಾಜಕಾರಣವನ್ನು ಮಾಡುವಂಥದ್ದು, ಒಂದು ಹಗೆ ರಾಜಕಾರಣವನ್ನು ಮಾಡಿದಂಥದ್ದು. ಅವರಿಗೆ ಎಲ್ಲ ಅವರ ಆಡಳಿತದ ಕಾಲದಲ್ಲಿ ಅವರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ರಾಜ್ಯ ಕೇಂದ್ರ ಈಗ ಬಿಜೆಪಿ ಹೇಗಿದೆಯಾ ಆ ಪರಿಸ್ಥಿತಿ ಹಾಗೆ ಇತ್ತು. ಆದರೂ ಅವ್ರು ಯಾವತ್ತೂ ಆ ಹಗೆ ರಾಜಕಾರಣವನ್ನು ಅವರು ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೆ. ಪಕ್ಷ ಮಾಡಿರ್ಬೋದು, ಪಕ್ಷ ನಮ್ಮ ಕಾರ್ಯಕರ್ತರಿಗೆ ಸಾಕಷ್ಟು ಸಮಸ್ಯೆಗಳನ್ನು ಹೊಂದಿದ್ದಾರೆ. ವೈಯಕ್ತಿಕವಾಗಿ ಆಸ್ಕರ್ ಅದನ್ನೇ ಮಾಡಿದವರಲ್ಲ, ಅದನ್ನು ನಾವು ನೋಡಿದ್ದೇವೆ. ಮತ್ತು ಎಲ್ಲರಲ್ಲೂ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಡಾಕ್ಟರ್ ಆಚಾರ್ಯರು ಮತ್ತು ಅವರ ಸಂಬಂಧ ಬಹಳ ಗಟ್ಟಿಯಾಗಿದ್ದನ್ನು ನಾನು ನೋಡಿದ್ದೇನೆ. ಯಾವತ್ತು ನನ್ನ ವೈಯಕ್ತಿಕವಾದಂಥ ಘಟನೆಯನ್ನು ನಾವು ನೆನಪಿಸಬೇಕಾದ್ರೆ, ನನ್ನ ವೈಯಕ್ತಿಕ ದುರ್ಘಟನೆ ಆದಂತಹ ಸಂದರ್ಭದಲ್ಲಿ ನನ್ನ 2008ನೇ ಇಸ್ವಿಯಲ್ಲಿ ನಮ್ಮ ಎದುರಾಳಿ ಪಕ್ಷದವರು ಪ್ರತಿಯೊಬ್ಬರು ಅದರಲ್ಲಿ ರಾಜಕೀಯ ಲಾಭ ಏನು ಮಾಡ್ಬೋದು ಅಂತ ಲೆಕ್ಕಾಚಾರಗಳನ್ನೇ ಮಾಡ್ತಾ ಇದ್ದಾರೆ. ಪ್ರತಿಭಟನೆಗಳು ಮಾಡ್ಬೋದು, ಸುಳ್ಳು ಸುದ್ದಿಗಳನ್ನ ಅಪಪ್ರಚಾರ. ಆದರೆ